ಭಾವಿಯಾಗಿ ಕ್ರೀಡಾಕೂಟ ಬಹಳ ವಿಜೃಂಭಣೆಯಿಂದ ನಡೆಯಿತು. ತಮಗೆಲ್ಲ ಗೊತ್ತಿದೆ, ಮೊನ್ನೆ 15 ತಾರೀಕು ಅಮೃತ ಮಹೋತ್ಸವದ ಶುಭ ಗಳಿಗೆಯಲ್ಲಿ ನಡೆದು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಯಿತು. ಯಾಕೆಂತಂದ್ರೆ ಯಾವುದೇ ಸದ್ದುಗಳಿಲ್ಲದೆ ಗಲಾಟೆ ಇಲ್ಲದೆ ಬಹಳ ವಿಜೃಂಭಣೆಯಿಂದ ನಡೆದ್ರು ಕೂಡ ಒಂದು ಸಣ್ಣ ಲೋಪದೋಷಗಳು ಆಗದೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಇವತ್ತು ನಮ್ಮ ಬಹಳ ವಿಜೃಂಭಣೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಭವ್ಯ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ 100ಕ್ಕಿಂತಲೂ ಅಧಿಕ ಮುದ್ದು ಕೃಷ್ಣ ಮತ್ತು ಪುಟಾಣಿ ಕೃಷ್ಣಗಳನ್ನು ನಮ್ಮ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಅದು ಹೇಗೆ ಇರ್ತದೆ ಅಂತಂದ್ರೆ, ನಮ್ಮ ಸೇಗೋಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿ ಅಂತ ಹೇಳಿ ಬಹಳ ಹಲವಾರು ವರ್ಷಗಳಿಂದ ಒಂದು ಗಟ್ಟಿಯಾಗಿರ್ತದೆ ಯಾವಾಗಲೂ. ಈ ವರ್ಷ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರೊಟ್ಟಿಗೆ ಸೇಗೋಳಿ ಯುವಕ ಮಂಡಲವನ್ನು ಕಂಬೈನ್ ಮಾಡಿಕೊಂಡು ಮಾಡ್ತೇವೆ. ಆದ್ರೆ ಪುಟಾಣಿ ಕೃಷ್ಣ, ಈ ಒಂದು ಮುದ್ದು ಕೃಷ್ಣ ಏನೋ ಅಂತಿದೆ ಕೃಷ್ಣ ವೇಷ ಸ್ಪರ್ಧೆ, ಅದನ್ನ ಜೆಸಿ ಸಂಸ್ಥೆಯ ಸಂಯೋಜನೆಯಲ್ಲಿ ಮಾಡ್ತೇವೆ. ಈಗಾಗಲೇ ನಮ್ಮ ಈ ಒಂದು ಪರಿಸರದಲ್ಲಿ ಜೆಸಿ ಸಂಸ್ಥೆ ಒಂದು ಒಳ್ಳೆಯ ಹೆಸರನ್ನು ಮಾಡಿದೆ. ಯಾಕೆ ಅಂತಂದ್ರೆ ಅದರ ಕೆಲಸಗಳು, ವೈಖರಿಗಳು, ಸಮಾಜ ಸೇವೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡುವಂತ ಒಂದು ವ್ಯಕ್ತಿತ್ವ ವಿಕಸನದಂತ ಶಿಬಿರಗಳು, ಈ ರೀತಿಯಲ್ಲಿ ಜೆಸಿ ಸಂಸ್ಥೆ ನಮ್ಮ ಪರಿಸರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಹಾಗೆ ಅಂತ ಒಂದು ಸಮಾಜಮುಖಿ ಸಂಘಟನೆಯನ್ನು ಒಟ್ಟಿಗೆ ಇಟ್ಟುಕೊಂಡು ಇವತ್ತು ಈ ಒಂದು ಶ್ರೀಕೃಷ್ಣ ವೇಷ ಪ್ರದರ್ಶನ ಸ್ಪರ್ಧೆಯನ್ನ ಇಲ್ಲಿ ಇಡ್ತಾ ಇದ್ದೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 33 ವರ್ಷಗಳು ಕಳೆದಿದೆ. ಇವತ್ತು 34ನೇ ವರ್ಷ. ಅವತ್ತಿಂದ ಇವತ್ತು ತನಕ ಸರಾಗವಾಗಿ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರುವವರು ನಮ್ಮ ಹುಲ್ಲು ಸಂತೋಷ್ ಕುಮಾರ್ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇವೆ, ಹೆಮ್ಮೆ ಕೂಡ ಪಡ್ತೇವೆ. ಈ ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಸಂತೋಷನನ್ನ ಗುರುತಿಸಿಕೊಂಡು ಈ ಭವ್ಯ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದವರು, ಈ ಊರಿನ ಧಾರ್ಮಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡವರು, ಬಹಳ ಒಳ್ಳೆಯ ವಾಗ್ಮಿಗಳು ಮತ್ತು ಆದರ್ಶ ಜೀವನವನ್ನು ನಡೆಸಿಕೊಂಡು ಬಂದವರು. ಒಂದು ವಿದ್ಯಾಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಆ ಊರನ್ನ ಸಂಸ್ಥೆಯನ್ನ ಒಂದು ಊರಿನ ಸಂಸ್ಥೆಯಾಗಿ ಮಾರ್ಪಡಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಮಾಡಿದಂತ ಒಬ್ಬ ಮುಖ್ಯೋಪಾಧ್ಯಾಯರು ಶ್ರೀ ರವೀಂದ್ರ ರೈ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕರೆದಾಗ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಕಟ ಪರ ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಶ್ರೀ ಕಮಲಾಕ್ಷ ಶೆಟ್ಟಿಗಾರ್, ಅಧ್ಯಕ್ಷರು ಜೆಸಿ ಮಂಗಲಾಂಗ ಕೊಣಾಜೆ. ಅವರು ಈಗ 13ನೇ ಈ ವರ್ಷದ ಅಧ್ಯಕ್ಷ, ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ. ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದವರು, ಹಲವಾರು ಸಂಘಟನೆಯಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವರು ಕಮಲಾಕ್ಷ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಈ ರೂಪುರೇಷೆಯಲ್ಲಿ ಅವರು ಕೂಡ ಒಬ್ಬರು. ಕಮಲಾಕ್ಷ ಶೆಟ್ಟಿಗಾರ್ ಅವರೇ ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜೆಸಿ ಫ್ರಾನ್ಸಿಸ್ ಗುತಿನ ನಿಕಟಪೂರ್ವ ಅಧ್ಯಕ್ಷರು. ಅದು ಮಾತ್ರ ಅಲ್ಲದೆ ಹಲವಾರು ಸಂಘಟನೆಗಳು ತನ್ನನ್ನು ತೊಡಗಿಸಿಕೊಂಡವರು. ಕೊರೋನಾ ಟೈಮಲ್ಲಿ ಹಲವಾರು ಧನ ಸಹಾಯವನ್ನ ಸೇವೆಯನ್ನ ಮಾಡಿ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜೆಸಿ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟವರು ಫ್ರಾನ್ಸಿಸ್ ಗುತಿನ ಅವರು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಸೇಗೋಳಿ ಮೊಸರುಗುಡಿಕೆ ಉತ್ಸವ ಸಮಿತಿಯ ಬಗ್ಗೆ ಎಲ್ಲ ನಾವು ಮತ್ತೆ ಹೇಳ್ತೇವೆ ಧಾರ್ಮಿಕ ಸಭೆಯಲ್ಲಿ. ಅದು ನಡೆದು ಬಂದ ದಾರಿ ಕೆಲಸಗಳ ಬಗ್ಗೆ ಎಲ್ಲ ನಮ್ಮ ಆನಂದ ಮಾಸ್ಟರು ಬಹಳ ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಮತ್ತೆ ಈಗ ನಮ್ಮ ಈ ಸಮಿತಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ನೋಡಿಕೊಂಡಾಗ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಒಳ್ಳೆಯ ಒಬ್ಬ ಸಮಾಜ ಸೇವಕರು. ಅವರು ಏನು ಪಡೆದಿದ್ದಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಟ್ಟವರು. ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರದು ಅಂತ ಎನ್ನುವಂತ ಒಂದು ವೃತ್ತಿಯಲ್ಲಿ ಅವರು ಬೆಳೆದವರು. ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಗೌರವಾಧ್ಯಕ್ಷರು ತಮಗೆಲ್ಲ ಗೊತ್ತಿರುವಾಗ ಈಗಾಗಲೇ ಪ್ರಸ್ತುತಪಡಿಸಿದ ಹಾಗೆ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಹುಲ್ಲು ಇಷ್ಟು ವರ್ಷಗಳ ಕಾಲ ಇದು ನಮ್ಮ ಮೊಸರುಗುಡಿಕೆ ಉತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ಈ ಪರಿಸರದಲ್ಲಿ ಎಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೀಲಿಕ್ಕಿಲ್ಲ. ಅದು ಸಾಂಸ್ಕೃತಿಕ ಸ್ಪರ್ಧೆಗಳಾಗಿರ್ಬೋದು, ಕ್ರೀಡಾ ಸ್ಪರ್ಧೆಗಳಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಚೌಕಟ್ಟನ್ನು ಕೊಟ್ಟು ನಮಗೆಲ್ಲರಿಗೂ ಪ್ರೇರೇಪಿಸಿ ಮಾರ್ಗದರ್ಶನ ನೀಡುವುದರಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರು ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆಯ ಗೌರವ ಸಲಹೆಗಾರರು ಆನಂದ ಮಾಸ್ಟರು ಈಗಾಗಲೇ ವಿನಯ್ ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಸಂಸ್ಥೆಯನ್ನ, ಸಂಘವನ್ನ, ಕಾರ್ಯಕ್ರಮಗಳನ್ನು ಬೆಳೆಸಿದವರು ಶ್ರೀಯುತ ಆನಂದ ಕೆ ಸೇಗೋಳಿ ಅವರು. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇವತ್ತಿನ ಮತ್ತೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ನರಸಿಂಹಯ್ಯ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿದ್ದುಕೊಂಡು ಬಹಳ ಒಳ್ಳೆಯ ಕೆಲಸಗಳನ್ನು ನಮ್ಮ ಸಮಾಜಮುಖಿಯಾಗಿ ಚಿಂತನೆ ಮಾಡುವವರು. ನಮಗೆಲ್ಲ ಗೊತ್ತಿದೆ, ತುಂಬ ಮಂದಿ ಪ್ರೊಫೆಸರ್ ಆದ ಕೂಡಲೇ
ಸಮಾಜಮುಖಿ ಚಿಂತನೆಗೆ ಸ್ವಲ್ಪ ಹಿಂದೆ ಇರ್ತಾರೆ, ಯಾಕೆಂದರೆ ಅವರ ವರ್ಕ್ ಲೋಡ್ ಹಾಗೆ ರೀತಿಯಲ್ಲಿ ಇರ್ತದೆ. ಆದರೆ ನರಸಿಂಹಯ್ಯರು, ಡಾಕ್ಟರ್ ಪ್ರಶಾಂತ್ ನಾಯ್ಕ, ತುಂಬ ಮಂದಿ ಯೂನಿವರ್ಸಿಟಿಯಲ್ಲಿ ಇಂಥ ಬೆರಳೆಣಿಕೆಯ ವ್ಯಕ್ತಿಗಳು ಇವತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಅರ್ಪಣೆ ಮಾಡಿಕೊಳ್ಳುವಂತಹ, ವಿಶೇಷವಾಗಿ ಇವತ್ತು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ನಾನು ಖಂಡಿತ ಒಂದು ಒಳ್ಳೆಯ ಧನಸಹಾಯವನ್ನು ಕೂಡ ನೀಡುವಲ್ಲಿರುವಂತಹ ಶ್ರೀಯುತ ನರಸಿಂಹಯ್ಯ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಯಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿ ಆಗಿರುವಂಥ ಶ್ರೀಯುತ ನಮ್ಮ ಸುಧಾಕರ್ ಭಟ್ ಅವರಿದ್ದಾರೆ. ಹಲವು ವರ್ಷಗಳ ಕಾಲ ಕೋಶಾಧಿಕಾರಿಯಾಗಿ ಗಟ್ಟಿಯಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ತಾ ಇದ್ದಾರೆ. ಸುಧಾಕರ್ ಭಟ್ರೆ, ತಮಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಉಪಾಧ್ಯಕ್ಷರುಗಳು ಆಗಿರುವಂಥ ಎಲ್ಲ ತುಂಬ ಮಂದಿ ಭಾಳ ಒಳ್ಳೆಯ ನುರಿತ ಸಮಾಜಮುಖಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಪ್ರಮುಖರಾದ ಶ್ರೀಯುತ ನಾರಾಯಣ್ ರೈ ಕಕ್ಕೆಮಜಲಿದ್ದಾರೆ, ಅವರಿಗೂ ಸ್ವಾಗತ. ಶ್ರೀಯುತ ಪದ್ಮನಾಭ ಗಟ್ಟಿ ಅವರಿದ್ದಾರೆ, ಪಂಚಾಯತ್ ಸದಸ್ಯರು, ಅವರಿಗೂ ಸ್ವಾಗತ. ಪುರುಷೋತ್ತಮ ಅಂಚನ್ ಸರ್ ಇದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ವಿಶ್ವನಾಥ್ ನಾಯಕ್ ಅವರಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ JC ಮಂಗಳಗಂಗೋತ್ರಿ ಈ ಒಂದು ಸಂಸ್ಥೆಯ ಈ ಒಂದು ಕಾರ್ಯಕ್ರಮ ನಿರ್ದೇಶಕರಾಗಿರುವಂಥ ನನ್ನ ಆತ್ಮೀಯ ಮಿತ್ರ ಮುಖ್ಯೋಪಾಧ್ಯಾಯರು ಬಗಂಬಿಲ ಶಾಲೆ ನಮ್ಮ ಅಶೋಕಣ್ಣ ವಸಂತರೈಗಳು ನಮ್ಮೊಂದಿಗಿದ್ದಾರೆ. ವಸಂತರೈ ಅವರೇ, ತಮಗೂ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯದರ್ಶಿ ಬಹಳ ನಗುಮುಖದ ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅವರು ಕೂಡ ಒಬ್ಬ ಶಿಕ್ಷಕಿ, ಭಾಳ ಒಳ್ಳೆ ರೀತಿಯ ಕ್ರಿಯಾಶೀಲ ಟೀಚರ್ ಅವರು, ಜಯಲಕ್ಷ್ಮಿ ಅವರು, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಆತ್ಮೀಯ ಮಿತ್ರ ಮೋಹನ್ ಶಿಲಾಲ್ ಈ ಕಾರ್ಯಕ್ರಮದ ಸಂಚಾಲಕರು, ಭಾಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ದುಡಿದವರು ಮೋಹನ್ ಶಿಲಾಲ್, ತಮಗೂ ಪ್ರೀತಿಯ ಸ್ವಾಗತ. ಪುರಾಂಡ ವೇದಿಕೆ ಮುಂಭಾಗದಲ್ಲಿ ತುಂಬ ಮಂದಿ ಉಪಾಧ್ಯಕ್ಷರುಗಳು, ಸಂಘಟನಾ ಕಾರ್ಯದರ್ಶಿಗಳು ಇದ್ದಾರೆ. ಮೊಸರು ನಮ್ಮ ಇದರದ್ದು ಯಾವುದು ಮೆರವಣಿಗೆ ಸಮಿತಿಯ ಸಂಚಾಲಕರು ಇದ್ದಾರೆ. ಹಾಗೆ ಆರ್ಥಿಕ ಸಮಿತಿಯ ಸಂಚಾಲಕರು, ಅವರೆಲ್ಲ ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಸೇರಿಕೊಳ್ತಾರೆ. ಎಲ್ಲರೂ ವೇದಿಕೆಯಲ್ಲಿ ತುಂಬ ಮಂದಿ ಬೇಡ ಅಂತೇಳಿ ಮತ್ತೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮತ್ತೆ ಇರುವಂಥ ಎಲ್ಲ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸಂಚಾಲಕರುಗಳನ್ನ ಕರೆಯುತ್ತೇವೆ. ಹೇಳ್ಕೊಳ್ತಾ ಇಲ್ಲಿ ಸೇರಿದಂಥ ಎಲ್ಲ ಮಾತೆಯರಿಗೆ ಮಕ್ಕಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಕರೆದುಕೊಂಡು ಬಂದಿದ್ದೀರಿ. ನಿಮ್ಮ ಪ್ರೀತಿಗೆ ಎಲ್ಲಿಗೂ ಧಕ್ಕೆ ಬರಲ್ಲ. ಒಳ್ಳೆ ರೀತಿಯಲ್ಲಿ ನಾವು ಸಂಘಟನೆ ಮಾಡಿದ್ದೇವೆ. ಎಲ್ಲದರಲ್ಲಿ ಕೂಡ ನಿಮಗೆ ಒಳ್ಳೆಯ ತೀರ್ಪು ಸಿಗುತ್ತೆ. ನೀವು ಪ್ರೀತಿಯಿಂದ ಮಕ್ಕಳನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ಮೇಕಪ್ ಎಲ್ಲ ಮಾಡಿಸಿ ಆ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಎಲ್ಲ ಮಾತೆಯರಿಗೆ, ಮಗುವಿನ ತಂದೆ ತಾಯಿಯವರಿಗೆ ಕೂಡ ಪ್ರೀತಿಯ ಸ್ವಾಗತ ಬಯಸ್ತಾ ನಾನು ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಅದರೊಂದಿಗೆ ತೀರ್ಪುಗಾರರು ವಿಶೇಷವಾಗಿ ನಮ್ಮೊಂದಿಗೆ ದಯವಿಟ್ಟು ಒಮ್ಮೆ ತೀರ್ಪುಗಾರರು ಎದ್ದು ನಿಂತರೆ ಸಾಕು, ಮತ್ತೆ ಹೂ ಕೊಡ್ತೇವೆ. ಅಮಿತಾ ಆಳ್ವ, ಪ್ರೊಫೆಸರ್ ಅಮಿತಾ ಆಳ್ವ ಮೇಡಮ್, ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಶಾರದಾ ಕಾಲೇಜು ತಲಪಾಡಿ ಇಲ್ಲಿಯ ಉಪನ್ಯಾಸಕಿ, ಭಾಳ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮಗೂ ಸ್ವಾಗತ. ಡಾಕ್ಟರ್ ಲವಿನಾ KB, ಉಪನ್ಯಾಸಕರು, ಮಂಗಳೂರು VE ಬಯೋಸೈನ್ಸ್ನ ಲವಿನಾ ಮೇಡಮ್, ತಮಗೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಹಾಗೆ ಮತ್ತೊಬ್ಬರು CRPಗಳು, ನನ್ನ ಆತ್ಮೀಯ ಮಿತ್ರ ಹರೀಶ್ ಕುಮಾರ್ ಅವರು ಈಗಾಗಲೇ ಆಗಮಿಸಿದ್ದಾರೆ, ಹಿಂದುಗಡೆ ಇದ್ದಾರೆ. ಸರ್, ದಯವಿಟ್ಟು ಮುಂದೆ ಬನ್ನಿ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಆಗಮಿಸಿದ ಮತ್ತೊಮ್ಮೆ ನಮ್ಮ ಪತ್ರಿಕಾ ವರದಿಗಾರರು, ಹೊಸಕೊರಳು ಮಾಧ್ಯಮದ ಆಸಿಫ್ ಇದ್ದಾರೆ, ಸಿಯಾಬ್, ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಬಯಸ್ತೇನೆ. ಧ್ವನಿವರ್ಧಕ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ನಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿರುವಂಥ ಈ ಒಂದು ಸಾರ್ವಜನಿಕ ಮೊಸರು ಕುಡಿಕೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ತ್ಯಾಗಮ್ಮ ಹರೇಕಳ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಮಾಧ್ಯಮದ ಬಂಧುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿದೆ. ಇನ್ನು ಮುಂದಕ್ಕೆ ನಾವು ಮುದ್ದು ಕೃಷ್ಣ ಹಾಗೆ ಪುಟಾಣಿ ಕೃಷ್ಣ ಈ ಸ್ಪರ್ಧೆಯ ಹಾಗೆ ಸಾಂಸ್ಕೃತಿಕ ಉತ್ಸವಗಳ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ
34ನೇ ವರ್ಷದ ಈ ಒಂದು ಮೊಸರುಗುಡಿಕೆ ಉತ್ಸವ ಸಮಿತಿಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿರುವಂಥ ಸನ್ಮಾನ್ಯ ರವೀಂದ್ರ ರೈ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಕಳೆದ ಕೆಲವರು ವರ್ಷಗಳಿಂದ ನಮ್ಮ JCI ಮಂಗಳಗಂಗೋತ್ರಿಯ ಜೊತೆಯಾಗಿ ಮೊಸರುಗುಡಿಕೆ ಈ ಒಂದು ಉತ್ಸವದಲ್ಲಿ ಮುದ್ದು ಕೃಷ್ಣ ಹಾಗೆ ಪುಟಾಣಿ ಕೃಷ್ಣ ಈ ಸ್ಪರ್ಧೆಗಳು ಹಾಗೆ ರಾಧಾಕೃಷ್ಣ ಸ್ಪರ್ಧೆಗಳು ನಮಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ನೀಡಿಕೊಂಬಾರ ಸರ್, ತಾವು ಉದ್ಘಾಟಕರಿಂದ ಹೇಳಿ ಎರಡು ಇಂದಿನ ಏನು ವಹಿಸಿರತಕ್ಕಂತಹ ಮಂಗಳಗಂಗೋ ನನ್ನ ಶಿಷ್ಯರು ಆಗಿರ್ತಕ್ಕಂತಹ ಕಮಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅಸೈಗೋಳ್ ಇದರ ಗೌರವಾಧ್ಯಕ್ಷರು, ನನ್ನ ಬಂಧುಗಳು ಆಗಿರ್ತಕ್ಕಂತಹ ಆಗಿದ್ದುಕೊಂಡು ಇದೀಗ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಆನಂದ ಮಾಸ್ಟರ್ ಅವರೇ, ಕಾರ್ಯದರ್ಶಿಯವರೇ, ಕೊಣಾಜೆ ಗ್ರಾಮದ ಈ ಅಸೈಗೋಳ್ ಎನ್ನುವಂಥ ಈ ಕೇಂದ್ರ ಭಾಗದಲ್ಲಿ ಕಳೆದ 34 ವರ್ಷಗಳಿಂದ ಈ ಮೊಸರುಗುಡಿಕೆ ಉತ್ಸವ ಬಹಳ ಅದ್ಧೂರಿಯಿಂದ ನಡೆದುಕೊಂಡು ಬಂದಿದೆ. ಇದು ಬಹಳ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಪಡೆದುಕೊಂಡಂಥ ಒಂದು ಮೊಸರುಗುಡಿಕೆ ಉತ್ಸವ ಇದು. ಮುಖ್ಯವಾಗಿ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಯಾರು ಅಂತಂದರೆ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅವರ ಒಂದು ಮುಂದಾಳುತನದಲ್ಲಿ ಆ ಒಂದು ಕಾರ್ಯ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರು ಅಧ್ಯಕ್ಷರು ಯಾರು ಈ ಭಾಗದಲ್ಲಿ ಸ್ವಲ್ಪ ಕ್ರಿಯಾಶೀಲರಾಗಿರ್ತಾರೋ ಅವರನ್ನು ಗುರುತಿಸಿಕೊಂಡು ಈ ಉತ್ಸವಕ್ಕೆ ಒಬ್ಬರು ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಅದು ಯಾವುದೇ ರೀತಿಯಾದ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಯಾವುದೇ ಲೋಪ ಇಲ್ಲದೆ ಅದು ಆಗ್ತಾ ಬಂದಿದೆ. ಈ ವರ್ಷ ಅದೇ ರೀತಿ ಈ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನಮ್ಮ JC ಸಂಸ್ಥೆ, ಮಂಗಳಗಂಗೋತ್ರಿ JC ಸಂಸ್ಥೆ ಈ ಭಾಗದ ಒಂದು ಅತ್ಯುತ್ತಮವಾದಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಏನು ಮಾಡ್ತಾ ಉಂಟು ಅಂತಂದರೆ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದೆ. ಎರಡೂ ಸಂಸ್ಥೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಇಂದು ನಾವು ನೋಡ್ತಾ ಇದ್ದೇವೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದಲ್ಲಿ ಭಗವಾನ್ ಶ್ರೀಕೃಷ್ಣನ ಜನ್ಮ ಆಯಿತು. ಇದು ಒಂದು ದಿವಸಗಳು ಆಚೆ ಆಗಿರ್ಬೋದು, ಕೆಲವು ಕಡೆಯಲ್ಲಿ ಒಂದೊಂದು ಇದಿರ್ತದೆ. ಆದರೂ ಕೂಡ ನಿನ್ನೆ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಜನ್ಮ ಆಯಿತು. ಭಗವಾನ್ ಶ್ರೀಕೃಷ್ಣನ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಬಂದರೆ ಏನು ವಿಶೇಷತೆಗಳು ಕಂಡುಬರ್ತದೆ ಅಂತಂದರೆ, ಆತ ಒಬ್ಬ ಮಾನವತಾವಾದಿ ಆಗಿದ್ದರೂ ಕೂಡ ಆತನ ಒಂದು ಪವಾಡ ಏನು ಅಂತ ಹೇಳಿದರೆ ಅದು ಅದ್ಭುತವಾದಂತಹದ್ದು. ಓರ್ವ ಉತ್ತಮ ರಾಜಕಾರಣಿಯಾಗಿ, ಆಧ್ಯಾತ್ಮಿಕ ವ್ಯಕ್ತಿಯಾಗಿ, ಮಾತ್ರ ಅಲ್ಲ ಸಾಮಾಜಿಕ ಸುಧಾರಕನಾಗಿ, ಪರಿಸರ ಪ್ರೇಮಿಯಾಗಿ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನುಕುಲಕ್ಕೆ ಆದರ್ಶವಾದಂತಹ ಒಂದು ಸಂದೇಶವನ್ನು ಕೊಟ್ಟಂತಹ ಓರ್ವ ಅವತಾರ ಪುರುಷ ಅಂತ ಹೇಳಿದರೆ ಭಗವಾನ್ ಶ್ರೀಕೃಷ್ಣ. ಆದ್ದರಿಂದ ನಾವು ಒಂದು ರಾಜಮನೆತನದಲ್ಲಿ ಹುಟ್ಟಿ ಗೊಲ್ಲರ ಕೇರಿಯಲ್ಲಿ ಗೋಪಾಲನಕನಾಗಿ ಯಾಕೆ ಇಲ್ಲಿ ಬದುಕಿಕೊಂಡ ಅಂತ ಹೇಳಿದರೆ ಈ ನಾಡಿಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ಏನು ಅಂತ ಅಂದರೆ, ನಾವು ನಮ್ಮನ್ನು ಆಶ್ರಯಿಸಿಕೊಂಡಿರತಕ್ಕಂತಹ, ನಾವು ಯಾವುದನ್ನು ಆಶ್ರಯಿಸಿಕೊಂಡಿರ್ತೇವೋ ಆಶ್ರಯಿಸಿಕೊಂಡಿರತಕ್ಕಂಥ ಈ ಪ್ರಕೃತಿಯನ್ನು ನಾವು ಪ್ರೀತಿಸಬೇಕು, ನಾವು ಅದನ್ನು ಗೌರವಿಸಬೇಕು ಎನ್ನುವಂಥ ಉದ್ದೇಶ. ಮುಖ್ಯವಾಗಿ ಗೊಲ್ಲರ ಕೇರಿಯಲ್ಲಿದ್ದುಕೊಂಡು ದನದಲ್ಲಿಯೂ ಕೂಡ ಒಂದು ದನ ಎನ್ನುವಂಥ ಒಂದು ಪ್ರಾಣಿಯಲ್ಲಿ ಕೂಡ ದೇವತಾಂಶ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ಪುರುಷ ಅಂತಂದರೆ ಭಗವಾನ್ ಶ್ರೀಕೃಷ್ಣ. ನಮಗೆ ಗೊತ್ತಿದೆ ಅದು ಒಂದು ದನ ಅಂತಂದರೆ ಅದು ಹಸಿರಾದಂಥ ಕಾಡಿಗೆ ಹೋಗಿ, ಗುಡ್ಡಕ್ಕೆ ಹೋಗಿ ಹಸಿರಾದಂಥ ಹುಲ್ಲನ್ನು ಮೇದು ಅದು ಅಮೃತ ಸಮಾನವಾದಂಥ ಹಾಲನ್ನು ಕೊಡ್ತದೆ. ಅದು ಗೋಮಯ ಆಗಿರಲಿ, ಗೋಮೂತ್ರ ಎಲ್ಲವೂ ಕೂಡ ಏನಾಗಿರ್ತದೆ ಅಂದರೆ ಔಷಧೀಯವಾದಂಥ ಗುಣಗಳನ್ನು ಹೊಂದಿದೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಗೋಮಾತೆಯನ್ನು ದೇವರ ಸ್ಥಾನದಲ್ಲಿಟ್ಟಂತಹ ಒಬ್ಬ ಭಗವಂತ ಅಂತಂದರೆ ಭಗವಾನ್ ಶ್ರೀಕೃಷ್ಣ. ಈಗಲೂ ಕೂಡ ಅದು ನಮಗೆ ಆದರ್ಶವಾಗಿದೆ. ಮಾತ್ರ ಅಲ್ಲದೆ ಈತ ಮಹಾನ್ ತ್ಯಾಗಿ. ಭಗವಾನ್ ಶ್ರೀಕೃಷ್ಣ ಅಂದರೆ ಮಹಾನ್ ತ್ಯಾಗಿ. ಮುಖ್ಯವಾಗಿ ಯಾವತ್ತೂ ಕೂಡ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ರಾಜಕೀಯವು ಧರ್ಮಮೂಲವಾಗಿರಬೇಕು ಅಂತ ಪ್ರತಿಪಾದನೆ ಮಾಡಿದಂತಹ ಒಬ್ಬ ದೇವತಾ ಮನುಷ್ಯ ಅಂದರೆ ಭಗವಾನ್ ಶ್ರೀಕೃಷ್ಣ. ರಾಜಕೀಯದಲ್ಲಿ ಕೂಡ ಸತ್ಯ, ನ್ಯಾಯ, ನೀತಿ ಇರಬೇಕು ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಬ್ಬ ಆದರ್ಶ ಪುರುಷ. ಮುಖ್ಯವಾಗಿ ಕಂಸನನ್ನು ಕೊಂದು ಉಗ್ರಸೇನನಿಗೆ ಅಧಿಕಾರವನ್ನು ಕೊಟ್ಟ, ಜರಾಸಂಧನನ್ನು ಕೊಂದು ಸಾಲ್ವನಿಗೆ ಅಧಿಕಾರವನ್ನು ಕೊಟ್ಟ, ನರಕಾಸುರನನ್ನು ಕೊಂದು ಭಗದತ್ತನಿಗೆ ಅಧಿಕಾರವನ್ನು ಕೊಟ್ಟ. ನೋಡಿ, ಎಲ್ಲಿಯೂ ಕೂಡ ತನ್ನ ಅಧಿಕಾರಕ್ಕೆ ಆಸೆ ಪಟ್ಟಂಥ ಒಬ್ಬ ವ್ಯಕ್ತಿ ಅಲ್ಲ, ಮಹಾನ್ ತ್ಯಾಗಿ.
ನರನು ಮುಖ್ಯವಾಗಿ ಮಾನವನು ಮಾಧವನಾಗಬಲ್ಲ, ನರನು ಹರನಾಗಬಲ್ಲ ಎನ್ನುವಂತಹ ಒಂದು ವಿಶೇಷವಾದಂತಹ ತ್ಯಾಗದ ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟಂಥ ಒಬ್ಬ ಮಹಾಪುರುಷ ಅಂದರೆ ಭಗವಾನ್ ಶ್ರೀಕೃಷ್ಣ. ನರಕಾಸುರನನ್ನು ಕೊಂದು ಆತ, ನಾವೆಲ್ಲ ನೋಡ್ತೇವೆ ನೋಡಿ, ನರಕಾಸುರನನ್ನು ವಧೆ ಮಾಡಿದ. ನಾವು ಹೇಳ್ತೇವೆ ಅಂತಂದರೆ ಸಾಮಾನ್ಯವಾಗಿ ಅದರ ಬಗ್ಗೆ ನಾವು ಆ ಅಧ್ಯಯನ ಮಾಡುವಂಥ ಜನಗಳಿದ್ದವರು ಏನು ಹೇಳ್ತಾರೆ, 14,000 ಪೊಂಜನಕ್ಲೇನು ಮದ್ಮೆ ಆತೆ ಅಂತ. ಹಾಗಲ್ಲದು 16,000 ಅಂದರೆ ಆ ನರಕಾಸುರನ ಸೆರೆಮನೆಯಲ್ಲಿದ್ದಂತಹ ಆ ಹೆಂಗಸರಲ್ಲಿದ್ದಾರಲ್ಲ, ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಭವಿಷ್ಯವನ್ನು ಕೊಟ್ಟವಂಥವರು. ಮುಂದೆ ಅವರಿಗೆ ಬರತಕ್ಕಂತಹ ಏನು ಆ ಲೋಪ ಇದೆ, ಅದು ಲೋಕಕ್ಕೆ ಅದು ಲೋಪವಾಗಿ ಕಾಣಬಾರ್ದು, ಅವರು ಸ್ವಚ್ಛವಾದಂತಹ ಒಂದು ಪರಿಶುದ್ಧವಾದಂಥ ಜೀವನ ನಡೆಸಬೇಕು ಎನ್ನುವಂಥದ್ದು ಉದ್ದೇಶ. ಆದ ಕಾರಣ ಆತ ಮುಖ್ಯವಾಗಿ ಈ ಅನಾಥ ಮಹಿಳೆಯರ ರಕ್ಷಣೆ ಮಾಡಿದ್ದಾನೆ ಎನ್ನುವಂಥದ್ದು ಇಲ್ಲಿ ಮುಖ್ಯ. ಅದು ಯಾವುದೇ ರೀತಿಯಾದಂತಹ ಒಂದು ಲೈಂಗಿಕವಾದಂತಹ ಒಂದು ಇದಕ್ಕಾಗಿ ಆತ ಮದುವೆಯಾದದ್ದಲ್ಲ. ಆತ ಯಾವುದೇ ರೀತಿಯಾದಂತಹ ಲೋಪ ಇಲ್ಲದೆ ಆ ಹೆಂಗಸರನ್ನು ಸಮಾಜದಲ್ಲಿ ಒಂದು ಪರಿಶುದ್ಧ ಹೆಂಗಸರನ್ನಾಗಿ ಪರಿವರ್ತಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯವನ್ನು ಆತ ಮಾಡಿದ್ದಾನೆ. ಆದ ಕಾರಣ ಅನಾಥ ಮಹಿಳೆಯರನ್ನು ರಕ್ಷಿಸುವುದು ಕೂಡ ಭಗವಾನ್ ಶ್ರೀಕೃಷ್ಣನ ಒಂದು ಒಳ್ಳೆಯ ಒಂದು ಸಂದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಒಳ್ಳೊಳ್ಳೆ ಆದರ್ಶಗಳು, ಆತ ಪರಿಸರ ಪ್ರೇಮಿ, ಮುಖ್ಯವಾಗಿ ವೃಕ್ಷಗಳಾಗಲಿ ಪ್ರಾಣಿಗಳಾಗಲಿ ಎಲ್ಲವೂ ಕೂಡ, ಮಣ್ಣಾಗಲಿ ನೀರಾಗಲಿ ಗಾಳಿ ಆಗಲಿ ಎಲ್ಲವೂ ಕೂಡ ಹೌದು ದೇವತಾಂಶವನ್ನು ಹೊಂದಿರತಕ್ಕಂಥದ್ದು, ಎಲ್ಲವೂ ಕೂಡ ಮನುಕುಲಕ್ಕೆ ಮನುಷ್ಯರಿಗೆ ಬೇಕಾದಂತಹ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂತಹದ್ದು ಎನ್ನುವುದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂಥವರು ಭಗವಾನ್ ಶ್ರೀಕೃಷ್ಣ. ಆದ್ದರಿಂದ ನಾವೆಲ್ಲ ಆತನ ಆದರ್ಶಗಳನ್ನು ಇಲ್ಲಿ ನಾವು ತಿಳಿದುಕೊಂಡು ನಮ್ಮ ಮುಂದಿನ ಬದುಕಿನಲ್ಲಿ ನಾವು ಅದು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಮಾತ್ರ ಅಲ್ಲದೆ ಸ್ಪರ್ಧಾತ್ಮಕವಾದಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು, ಒಟ್ಟಿಗೆ ಶ್ರಮಶೀಲತೆಯನ್ನು ಕೂಡ ಬೆಳೆಸಿಕೊಳ್ಬೇಕು ಎನ್ನುವಂಥ ಒಂದು ಆದರ್ಶವೂ ಕೂಡ ಇದೆ. ಈ ರೀತಿಯಲ್ಲಿ ಈ ಮುದ್ದು ಕೃಷ್ಣ ಸ್ಪರ್ಧೆ ಇರ್ಬೋದು, ಪುಟಾಣಿ ಕೃಷ್ಣ ಸ್ಪರ್ಧೆಗಳಿರ್ಬೋದು, ಅಥವಾ ರಾಧಾಕೃಷ್ಣ ಸ್ಪರ್ಧೆಗಳಿರ್ಬೋದು, ಈ ಎಲ್ಲ ಸ್ಪರ್ಧೆಗಳು ಯಾಕೆ ಮಾಡ್ತಾರೆ ಅಂತಂದರೆ ಜನರಲ್ಲಿ ಒಂದು ರೀತಿಯ ಈ ಬಾಲಕರಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ಮನೋಭಾವನೆಯು ಕೂಡ ಬೆಳೆಯಬೇಕು ಎನ್ನುವಂಥ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ಅದು ನಿಜವಾಗಿಯೂ ಭಗವಾನ್ ಶ್ರೀಕೃಷ್ಣನಿಗೆ ಬಹಳ ಇಷ್ಟವಾದಂಥ ಸ್ಪರ್ಧೆಗಳು, ಬಹಳ ಪ್ರೀತಿಯ ಸ್ಪರ್ಧೆಗಳು. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಹೊತ್ತು ಈಗ ಪ್ರಾರಂಭವಾಗ್ತಾ ಇದೆ. ಮಾತ್ರ ಅಲ್ಲದೆ ಅದರ ಜೊತೆಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ. ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷವನ್ನು ಕೊಡುವಂತಹ ಯಾವ ಧರ್ಮ ಕಾರ್ಯ ಇದೆ ಆ ಧರ್ಮ ಕಾರ್ಯವೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ನಡೆಯುತ್ತಾ ಇದೆ. ಈ ಎಲ್ಲ ಮುದ್ದು ಕೃಷ್ಣ ಸ್ಪರ್ಧೆಗಳಿರ್ಬೋದು, ಈ ಪುಟಾಣಿ ಬಾಲಕೃಷ್ಣ ಸ್ಪರ್ಧೆಗಳೆಲ್ಲವೂ ಕೂಡ ಮತ್ತು ಅದರ ಒಟ್ಟಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕ ಅದು ಚಾಲನೆಗೆ ಬಂದಿದೆ. ಈ ಕಾರ್ಯಕ್ರಮ ಮುಂದೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅದು ನಿರ್ವಿಘ್ನವಾಗಿ ನಡೆಯಲಿ. ಈ ಪರಿಸರದಲ್ಲಿರತಕ್ಕಂತಹ ಯಾವ ದೇವರುಗಳಿದ್ದಾರೆ ಅವರೆಲ್ಲರೂ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಡಲಿ. ಅದು ಯಾವುದೇ ರೀತಿಯಾದಂಥ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ. ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ, ಈ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಯಾರ್ಯಾರು ಈ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿಟ್ಟು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ನಿಲ್ಲಿಸಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ನಮ್ಮ ಗುರುಗಳಾದ ಶ್ರೀ ರವೀಂದ್ರ ರೈ ಕಲ್ಲಿಮಾರಿಯವರಿಗೆ. ಬಹಳ ಅತ್ಯುತ್ತಮವಾದ ಸಂದೇಶವನ್ನು ನೀಡಿದಿರಿ. ಇವತ್ತಿನ ಈ ಶುಭ ದಿನ, ಮೊಸರುಗುಡಿಕೆ ಉತ್ಸವದ ಶುಭ ದಿನದಲ್ಲಿ ಅತ್ಯುತ್ತಮವಾದ ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಳಪಡುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ನಮ್ಮ ರವೀಂದ್ರ ರೈ ಕಲ್ಲಿಮಾರವರಿಗೆ ವಂದನೆಗಳು. ಬಂಧುಗಳೇ, ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರಬೇಕಿತ್ತು. ಆದರೆ ಅವರಿಗಾಗಲೇ ಹಲವಾರು, ನಿಮಗೆ ಗೊತ್ತುಂಟು ರಾಜಕೀಯ ನೇತಾರರು ಹೇಗಿರ್ತಾರೆ ಅಂತ ಹೇಳಿದ್ರೆ, ನಿನ್ನೆ ಇವತ್ತೆಲ್ಲ ಒಂದು ನಿಮಿಷ ಕೂಡ ಪುರುಸೋತಿರಲ್ಲ ಅವರಿಗೆ. ಆದರೂ ಪ್ರೀತಿ ಟಿ ಹಸೆಗೋಳಿಯ ಮೊಸರುಗುಡಿಕೆ ಉತ್ಸವಕ್ಕೆ ಖಂಡಿತ ಬರ್ತೇನೆ. ಅದು ಸಂತೋಷನ ಆಗಿರ್ಬೋದು, ನಮ್ಮ ಎಲ್ಲರ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಬರಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಮುಖ್ಯವಾಗಿ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಹೌಸ್ ಅಧ್ಯಕ್ಷರು ಭಾಜಪ ಮಂಗಳೂರು ಮಂಡಲ, ಹಲವಾರು ಸಮಾಜಮುಖಿ ಸಂಘಟನೆಯಲ್ಲಿ ತಾನು ತೊಡಗಿಸಿಕೊಂಡವರು. ಅವರು ಮೊದಲೇ ರಾಜಕೀಯ ಎಂಟ್ರಿ ಕೊಡುವಾಗ ಮೊದಲೇ ಅವರು ಸಮಾಜಮುಖಿಯಾಗಿ ಹೆಸರು ಕಳಿಸಿದವರು. ಅದೆಷ್ಟೋ ಬಡವರಿಗಾಗಿರ್ಬೋದು, ನಿರ್ಗತಿಕೆಗಾಗಿರ್ಬೋದು, ಅಸಹಾಯಕರಿಗಾಗಿರ್ಬೋದು, ಯಾರಿಗೂ ಗೊತ್ತಿಲ್ಲದೆ ಸಹಾಯವನ್ನು ಮಾಡ್ತಾ ಬಂದವರು ನಮ್ಮ ಚಂದ್ರಣ್ಣ ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ.
ಹಾಗೆ ಮತ್ತವರು ಚಂದ್ರಶೇಖರ್ ಉಚ್ಚಿಲ್ ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಗೆಜ್ಜೆಗೆರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಚಂದ್ರಶೇಖರ್ ಉಚ್ಚಿಲ್ ಅವರು ಯಾರಿಗೂ ಈ ಊರಿನಲ್ಲಿ ಎಲ್ಲರಿಗೂ ಗೊತ್ತಿದೆ, ಪರಿಚಯಸ್ಥರೇ. ಅವರು ವಿಶೇಷವಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಎಲ್ಲ ಪ್ರೋತ್ಸಾಹಕರು ಅಂತ ಹೇಳ್ಬೋದು, ಸಹಕಾರ ಮಾಡುವಂಥ ಒಬ್ಬ ವ್ಯಕ್ತಿ. ನಮ್ಮೊಂದಿಗೆ ಹಲವಾರು ವರ್ಷಗಳ ನಿಕಟಪೂರ್ವ ಸಂಬಂಧ ಇಟ್ಕೊಂಡು ಇವತ್ತು ಭಾಳ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ಸರ್. ಚಂದ್ರಣ್ಣ, ನಿಮಗೂ ಪ್ರೀತಿಯ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇವೆ. ಅದರೊಂದಿಗೆ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಡ ತುಂಬ ಮಂದಿ ಆಗಮಿಸಿದಿರಿ, ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮಗಳನ್ನು ನಾವು ಸಣ್ಣ ಮಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ತಯಾರು ಮಾಡಿದ್ದು. ನೋಡುವಾಗ ನಮ್ಮ ವೇದಿಕೆ ತುಂಬ ನಮ್ಮೆಲ್ಲ ಅತಿಥಿಗಳಿದ್ದೀರಿ, ಎಲ್ಲರೂ ಕೂಡ ನಮಗೆ ಬೇಕಾದವರೇ, ಎಲ್ಲರೂ ಕೂಡ ಮುಖ್ಯ ಅತಿಥಿಗಳೇ. ಈಗ ನಮ್ಮ ಈ ದಿವಸದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ JCI ಮಂಗಳ ಗೋತ್ರಿ ವತಿಯಿಂದ ಈ ಒಂದು ಮುದ್ದು ಕೃಷ್ಣ ಸ್ಪರ್ಧೆ ನಡೆಯುವಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು JC ಫ್ರಾನ್ಸಿಸ್ ಕುಟೀನರವರು, ನಿಕಟಪೂರ್ವ ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ. ವಿಶೇಷವಾಗಿ ಅವರ ಬಗ್ಗೆ ಹೇಳುವುದಾದರೆ, ನಮ್ಮ ಕೊರೋನಾದ ಕಾಲದಲ್ಲಿ 2 ವರ್ಷಗಳ ಅವಧಿಯಲ್ಲಿ ಇಡೀ ತೊಕ್ಕೊಟ್ಟಿನ ಭಾಗ ಇರ್ಬೋದು ಎಲ್ಲ ಕಡೆ ಕೂಡ ಯಾರು ಊಟ ಯಾರಿಗಿಲ್ಲ ಅಂಥವರ ಮನೆಗಳಿಗೆ ಗುರುತಿಸಿಕೊಂಡು, ಹಾಗೆ ನಮ್ಮ ಪೇಟೆಯಲ್ಲಿ ನಾವು ಯಾರಿಗೆಲ್ಲ ಊಟದ ವ್ಯವಸ್ಥೆ ಬೇಕು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದಂಥ ಒಬ್ಬ ಅದ್ಭುತವಾದಂಥ ಚಿಂತನೆ ಇರುವಂಥ, ದೂರದರ್ಶಿ ಇರುವಂಥ ಒಬ್ಬ ನಾಯಕರು ಕೂಡ ಹೌದು. ಶ್ರೀಯುತ ಫ್ರಾನ್ಸಿಸ್ ಕುಟೀನವರು 2 ಮಾತಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ರಾಣಿಕೃಷ್ಣ ವೇಷ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನನ್ನ ಗುರುಗಳಾದಂತಹ ಶ್ರೀಯುತ ಮೊದಲಿಗಾಗಿ ಎಲ್ಲರಿಗೂ ನೆರೆದಿರುವ ಎಲ್ಲರಿಗೂ ಮೊಸರುಕೊಡಿಕೆ ಉತ್ಸವ ಹಾಗೂ ಜನ್ಮಾಷ್ಟಮಿಯ ಶುಭಾಶಯನ್ನು ಕೋರುತ್ತೇನೆ. ಕಳೆದ 2 ವರ್ಷಗಳಿಂದ ನಮಗೆ ಇಂಥ ಒಂದು JC ಮಂಗಳ ಗಂಗೋತ್ರಿಯಿಂದ ನಾವು ಮೊಸರುಕೊಡಿಕೆ ಉತ್ಸವ ಸ್ಪರ್ಧೆಯನ್ನು ಪುಟಾಣಿ ಮಕ್ಕಳಿಗೆ ಪಡಿಸಬೇಕಂತ ಎಣಿಸ್ಕೊಂಡಾಗ ನಮಗೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ನಾವು ಇದನ್ನು ಬಿಡದೆ ಆನ್ಲೈನ್ ಮುಖೇನ ಅದೇ ರೀತಿ ಪ್ರತಿ ಮನೆಯಲ್ಲಿ ಕೂಡ ಈ ಸ್ಪರ್ಧೆಯನ್ನು ಏರ್ಪಡಿಸಿ ಅವರ ವಿಡಿಯೋಗಳನ್ನು ನಾವು ತರಿಸಿ ಅದಕ್ಕೆ ನಾವು ಅವರಿಗೆ ಬಹುಮಾನವನ್ನು ನೀಡಿದ್ದೇವೆ. ಆದರೆ ಈ ವರ್ಷ ನಾನು ಅಧ್ಯಕ್ಷ ಇಲ್ಲದ ಕೂಡ ನಾನು ಕಮಲ್ ಶೆಟ್ಟಿಗಾರ್ ಹೇಳಿದ್ದೇನೆ, ಈ ವರ್ಷ ನಾವು ಅದ್ದೂರಿಯಿಂದ ಮಾಡುವ ಆಸೆಗಳಲ್ಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ಕೈ ಹಾಕೊಂಡಿದ್ದೇವೆ. JC ಮಂಗಳ ಗಂಗೋತ್ರಿ ಇದಕ್ಕೆ ಸಂಪೂರ್ಣ ಸಹಕಾರ ನೀಡ್ತಾ ಈ ದಿನದ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೆ ನಾನು ಶುಭವನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ JC. ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಫ್ರಾನ್ಸಿಸ್ ಕುಟೀನವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಂಜೆಯ ವಿಶೇಷ ಅತಿಥಿಗಳು ನಮ್ಮ ಈ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೀರಾ. ತಮ್ಮನ್ನು ನಾವು ಹೀಗೇ ಬಿಟ್ಟು ಕಳಿಸುವುದಿಲ್ಲ, ನಿಮ್ಮ ಸವಿ ಮಾತುಗಳನ್ನು ಕೇಳಲಿಕ್ಕೂ ನಮಗೆ ಕೂಡ ಆಸೆಯಾಗಿದೆ. ನಮ್ಮ ಚಂದ್ರಶೇಖರ್ ಉಚ್ಚಿಲ್ರವರು ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಗೆಜ್ಜೆಗೆರೆ, ಹಾಗೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು. ಸರ್, ತಾವು 2 ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಎನ್ನುವ ನೆಲೆಯಲ್ಲಿ ಒಂದಷ್ಟು ಚಿಂತನೆಯನ್ನು ಮಾಡಿದಾಗ ಈ ದೇಶದಲ್ಲಿ ನಮ್ಮಲ್ಲಿರತಕ್ಕಂಥ ಜಾತಿ ವಾರುಗಳು, ಬಡವ ಬಲ್ಲಿದ ನಮ್ಮಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ಇದ್ದುದರಿಂದ ಇವತ್ತು ಇಂದು ಸಮಾಜ ಒಟ್ಟಾಗಲಿಕ್ಕೆ ಹೇಗೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ಬಾಲಗಂಗಾಧರ ತಿಲಕರು ಒಂದು ಯೋಚನೆಯನ್ನು ಮಾಡಿದಾಗ ಸಾರ್ವಜನಿಕ ಚತುರ್ಥತೆಯನ್ನು ಸಾರ್ವಜನಿಕವಾಗಿ ಇವತ್ತು ರೂಪುಗೊಳಿಸಿದಾಗ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಜಾತಿ ವೈಷಮ್ಯಗಳನ್ನು ದೂರ ಮಾಡಿಕೊಂಡು ನಾವೆಲ್ಲರೂ ಒಂದೇ ಈ ದೇಶದ ನಾವು ಮಕ್ಕಳು ಎನ್ನುವ ರೀತಿಯಲ್ಲಿ ಇವತ್ತು ಇಲ್ಲಿ ನಮಗೆ ತೊಂದರೆಗಳು ಬಂದಾಗ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಈ ದೇಶಕ್ಕೆ ಬ್ರಿಟಿಷರನ್ನು ಇವತ್ತು ಅವರನ್ನು ಓಡಿಸಲಿಕ್ಕೆ ನಾವೆಲ್ಲರೂ ಒಂದಾದ ಕಾರಣ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಮೊದಲು ನಮ್ಮ ಮನೆಗಳಲ್ಲಿ ಚೌತಿ ಕಾರ್ಯಕ್ರಮ ಅಥವಾ ಗಣೇಶನ ಹಬ್ಬಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಜಾತಿ ಭೇದ ಇಲ್ಲದೆ ತಾವೆಲ್ಲರೂ ಒಂದೇ ಮಕ್ಕಳ ತಾಯಿಯಾಗಿ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ಯಶಸ್ವಿಯಾಗಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 34 ವರ್ಷದಿಂದ ಈ ಭಾಗದಲ್ಲಿ ಧಾರ್ಮಿಕದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅಸೈಗೋಳಿ ಯುವಕ ಮಂಡಲ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು
ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಸೈಗೋಳಿ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧಾರ್ಮಿಕ ಕಾರ್ಯಕ್ರಮಗಳ ಔಚಿತ್ಯತೆ ಹಾಗೆ ನಾವೆಲ್ಲರೂ ಕೂಡ ಅದರಲ್ಲಿ ತೊಡಗಿಸಿಕೊಡು ಎನ್ನುವಂಥ ಸಂದೇಶವನ್ನು ನಮಗೆಲ್ಲರಿಗೂ ಕೂಡ ನೀಡಿರುವಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮತ್ತೋರ್ವ ಅತಿಥಿಗಳು ಯುವಕರು, ಎಲ್ಲ ಕಾರ್ಯಕ್ರಮಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಭಾರತೀಯ ಜನತಾ ಪಕ್ಷದ ಈ ಭಾಗದ ಅಧ್ಯಕ್ಷರು ಕೂಡ ಹೌದು. ಚಂದ್ರಸ್ ಪಂಡಿತ್ ಸರ್, ತಾವು ಎರಡು ಮಾತಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಯಶೋಧ ಕೃಷ್ಣ ಪಂಪನ ಒಂಜಿ ಹೆಂಚಿನ ಆನೆ ಇತ್ತಂದ ಆ ಪ್ರೀತಿ ಇನ್ನು ಅಪ್ಪೆಲ್ಲನ್ನ ಮೋನೆಡು ತನ್ನ ಬಾಲ್ಯನಲ್ಲಿ ತೊಂಬತ್ತದು ಆ ಜೆ.ಸಿ. ಕೃಷ್ಣ ಪಂಪನ ಒಂಜಿ ಕಾರ್ಯಕ್ರಮದ ಭಾಗವಹಿಸಿನಾಗ ಆ ಕೃಷ್ಣಗಳ ಆ ಯಶೋಧೆಗಳ ಇತ್ತಿನಂಚಿನ ಬಾಂಧವ್ಯ ಇನ್ನು ನಿಗಲ ಮೋನೆಡ್ತುನಾಗ ಬಾರಿ ಸಂತೋಷ ಆಗೋಣ. ಆ ಎಲ್ಲೆಲ್ಲೇ ಜೋಕ್ಲೇನು ಎತ್ತು ಮುದ್ದು ಮಲ್ತದು ಆ ಬಾಲ್ಯ ಬುಲ್ತನಲ್ಲ ಆಯ್ಕೆ ಬೋಡಾಪಿನಂಚಿನ ಆ ಒಂಜಿ ಆ ವಿನ್ಯಾಸ ಮಲ್ತದ್ದು ಆಯ್ತಾ ಹಂಗಿನ ಪಾಡೋಡ್ದಲ್ಲ ಆ ಬಾಲ್ಯ ಬೆಗರ್ನಾಗ ಕಂತನಾಗ ಆಯ್ತಾ ಬೇನೆಡು ಆಂಡಲ ಆ ಪ್ರೀತಿದ ಮನಸ್ಸ ಭಾವನೆಡು ಅಪ್ಪೆಲ್ಲು ಪಡೆಪನ ಸಂತೋಷ ಅಂತೋನಾಗ ಬಾರಿ ಇನ್ನು ಖುಷಿ ಆಗ್ಬೋದು. ಇನ್ನು ಅದಕ್ಕೋಸ್ಕರನೇ ಈ ವೇದಿಕೆ ಎದುರು ಅಪ್ಪೆಲ್ಲು ಕುಲ್ದೇರು ಖಂಡಿತವಾಗಲು ಭಾಷಣಕ್ಕೆ ಎದುರು ಕುಲ್ದಿನ ಹತ್ತು ತನ್ನ ಜೋಕುಲ್ನ ಆ ಕಾರ್ಯಕ್ರಮದ ಭಾಗವಹಿಸೋಡು ಆ ಬಾಲ್ಯಕ್ಕೆ ಸಂತೋಷ ಕೊರೋಡು ಆ ಮೂಲಕ ಯಾನು ಸಂತೋಷ ಪಡೆಯೋಡು ಒಮ್ಮೆ ಒಂದೇ ಕಾರಣಕ್ಕೋಸ್ಕರ ಇನ್ನು ಅಪ್ಪೆಲ್ಲಿ ಇತ್ತು ಉತ್ಸಾಹ ಆಡಿ ವೇದಿಕೆ ಎದುರು ಕುಲ್ದಿರೋದು ಬಂದರೆ ನಾನು ಭಾರಿ ಇಚ್ಛೆ ಪಡಪೆ ಭಾರಿ ಸಂತೋಷ ಆಗ್ಬೋದು. ಶ್ರೀಕೃಷ್ಣ ಪರಮಾತ್ಮ ನಂಗೆ ಅನೇಕ ಸಂದೇಶನ ಪಡೆದು ಬೋತಿನ ಅಂಚಿನ ಒಂಜಿ ದೇವೇರು ದಾದಕೇಂಡ ಶ್ರೀರಾಮ ದೇವರೆಂಚ ಪುರುಷ ಎಂಚ ಒಪ್ಪಡು ಬಮ್ಮನೇನು ಪುರುಷೋತ್ತಮನ ಮಾದರಿಯಾದ ಮಾನವ ಜನ್ಮ ಬರ್ತದೆ ಎಂಚ ನಂಗೆ ಧ್ವಜಪಾತ ಕೊಡ್ತಾರ ಅಂಚನೆ ಶ್ರೀಕೃಷ್ಣ ಪರಮಾತ್ಮೆಲ ಮನುಷ್ಯ ಆ ರೀತಿ ಬದುಕೂಡು ಬಮ್ಮನೇನು ಬದುಕುನ ಕಲೆಯನ್ನು ಕಲ್ಪಾತ ಕೊಡ್ತೀನಿ ಏರದಕ್ಕೆಂಡ ಶ್ರೀಕೃಷ್ಣ ಪರಮಾತ್ಮೆ ನಂಗೆ ಒಂದು ದೇವರ ಪದ್ದು ಪನ್ನೆಂಡು ನಾನು ನಂಗೆ ಅವು ಅರ್ಥ ಒಂದು ಆ ಕಾರಣಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮೆ ಮಾನವ ಜನ್ಮನ ಜೊತೆ ಮಾನವ ಜನ್ಮದ ಮೂಲಕವಾದ ಜನಕ್ಲೇನ ಬದುಕಿ ಎಂಚೊಪ್ಪುಡು ಬಂದ್ಬಿಡೇನು ಪುಲ್ಯಕಾಂಡ ಲೆಕ್ಕದ ಬ್ರಾಹ್ಮಿ ಮುಹೂರ್ತಾಡು ಆ ಧ್ಯಾನವಂತನ ಮೂಲಕವಾದ ನಮಗೆ ಎಂಜಿನ ಕಲ್ಪಾದ ಕೊಡ್ತಾರ ಅಲ್ಪಡ್ದು ಮನದಾನ ರಾತ್ರದ ನಿದ್ರೆ ಮುಟ್ಟದ ಸಂಪೂರ್ಣ ವೈನಜಿನ ಮಾನವನ ಬದುಕು ಆ ರೀತಿ ಉಪ್ಪಡುವನೇನು ಶ್ರೀಕೃಷ್ಣ ಪರಮಾತ್ಮ ನಂಗೆ ಧ್ವಜಪಾದ ಕೊಡ್ತಾರೆ ಅಂಡ ಮಾತಲ್ಲ ಇನ್ನು ತೆರೆದು ನಮ್ಮ ಪಿರ ಮಸ್ತ್ ಹಿಂದುತ್ವಗೋಸ್ಕರವಾದ ಪಿರ ಜಾರದಿಲ್ಲ ಖಂಡಿತವಾದ್ಲ ಇನಿ ಇಡೀ ದೇಶ ಪಿರೊಂಜಿ ರೀತಿಯಡು ಆ ಶ್ರೀಕೃಷ್ಣ ಪರಮಾತ್ಮನ ಹೊರಡ್ದ ಹತ್ರ ಪಿರೊಂಜಿ ರೀತಿ ನಮ್ಮ ಒಗ್ಗಟ್ಟಾದ ಇಡೀ ದೇಶ ತಂದೆ ಇಡೀ ಜಗತ್ತಿಡೆ ನಮ್ಮ ಹಿಂದುತ್ವ ಬಕ್ಕಳಾದ ಗಟ್ಟಿಯಾವೊಂದುಂಡು ಜಾತಿ ಧರ್ಮ ಮತ ಭೇದನ ಪೂರ ಮರೆತದೆ ಮಾತಿರಲ್ಲ ಒಂಜಪ್ಪೆ ಜೋಕಲ್ಲಕ್ಕ ಈ ಭೂಮಿಡ ಬದುಕು ನಂಚಿನ ಅವಕಾಶ ನಂಗೆ ಆವೊಂದುಂಡು ಸಂತೋಷದ ಸಂದರ್ಭ ನಾವು ಮಾತಿರಲಿಲ್ಲ ಶ್ರೀಕೃಷ್ಣ ಅಷ್ಟಮಿನ ಇನಿ ಈತ ಗೌಜಿದ ಆಚರಿಸೋಡ್ದಾಂಡ ನಾವು ಮಾತಿರಲ್ಲ ಒಗ್ಗಟ್ಟು ಕಾರಣ ನಾನು ಪನ್ನೀರ ಸಂತೋಷ ಪಡಪೆ ಆಯ್ತು ಒಟ್ಟಿಗೆ ಆ ಶ್ರೀಕೃಷ್ಣ ಪರಮಾತ್ಮೆ ಬಂದು ನಾವು ನಂಗೆ ಮಾತ್ರ ನೆನಪುಂಡು ಆದುದೆಲ್ಲ ಒಳ್ಳೆಯದು ಆಗಲಿರುವುದು ಒಳ್ಳೆಯದು ಇನ್ನು ಮುಂದೆ ಆಗಲಿರಿಕ್ಕಿರುವುದು ಕೂಡ ಒಳ್ಳೆಯದೇ ಪಂಪು ಆ ಸಂದೇಶ ಕೊಡ್ತೀನ ಶ್ರೀಕೃಷ್ಣ ಪರಮಾತ್ಮನ ಆ ಧ್ಯೇಯವಾಕ್ಯದ ಲೆಕ್ಕನೆ ನೆಗೆ ತುಂಬಪುರ ಎಂಜಿನ ಪುರ ಆತಂಡ ಅವು ಮಾತ ಎಡ್ಡೆಗೆ ಆತಂಡು ನನ್ನ ಎಂಜಿನ ಆಯರ ಉಂಡ ಅವಳ ಎಡ್ಡೆಗೆ ಆಪುಡು ಪಂಪನ ಆ ಒಂಜಿ ಪಾತ್ರ ಖಂಡಿತವಾದ್ಲ ದುಮ್ಮದ ದಿನಗಳು ನಡಪೆರ ಉಂಡು ನನ್ನ ಆಪುನ ಪೂರ ಎಡ್ಡೆಗೆ ಅಂಜಾದ ನಮ್ಮ ಏರ್ಲ ಆಯ್ತ ಬಗ್ಗೆ ತರಬೇತಿ ಅವನ ಬಿಡಿಸಿ ಮಾತಿರಲ್ಲ ಒಟ್ಟಾದ ಒಂಜಾಪೆ ಜೋಕಲ್ಲಕ್ಕೆ ಎತ್ತೊಂದು ಇನ್ನು ಎಂಚ ತನ್ನ ಜೋಕ್ಲೆನ ಆ ಸಂತೋಷದೊಡ್ಡಿ ನಾವು ಪಾಲ್ಪಡ್ತಾನ ಅಪ್ಪೆಲ್ಲು ನಮ್ಮ ಹಿಂದೂ ಧರ್ಮದ ವಿಚಾರ ಆಚರಣೆಗೋಸ್ಕರ ನಮ್ಮ ಪ್ರಯತ್ನ ಬರ್ತದಾಂಡ ಖಂಡಿತ ಪ್ರತಿ ಇಲ್ಲದ ಅಪ್ಪೆಲ್ಲ ಹಿಂದುತ್ವದ ಬಗ್ಗೆ ಸಂಸ್ಕಾರದ ಬಗ್ಗೆ ಜೋಕ್ಲೆ ಕಲ್ಪಾದ ಕೊರಿಯರ್ನಾಡ ದುಂಬದ ದಿನಕ್ಲೇಡೆ ಖಂಡಿತವಾದ ದೇಶ ಸಂಪದ್ಭರಿತವಾದ ದೇಶ ಸಂಸ್ಕಾರಯುತವಾದ ದೇಶವಾದ ಸಾಗರ ಸಾಧ್ಯತೆ ಒಂದು ಬಣ್ಣ ಪಾತ್ರ ಪಣಂದು ಇನ್ನು ಮಾತ್ರೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ಕೊರದು ಎನ್ನ ರೆಡ್ಡ ಪಾತ್ರ ವಿರಾಮ ಪಡುವೆ. ಜೈ ಹಿಂದ್. ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಸಂದೇಶನ ನಂಗೆ ಮಾತೆರೆಗಳ ಸಾರದು ನಮ್ಮ ಮಾತೆರಲ ಆ ಒಂಜಿ ಸಂದೇಶದ ಪ್ರಕಾರ ನಮ್ಮ ಜೀವನ ಮಲ್ಪಡು ಬಂದ್ಪಂಚಿನ ವಿಶೇಷವಾದಂಥ ಒಂದು ಸಂದೇಶವನ್ನು ಸಾರಿದಂಥ ನಮ್ಮ ಚಂದ್ರಸ್ ಪಂಡಿತ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸಿದ್ದೇನೆ. ಬಹುಶಃ ನಮ್ಮೊಟ್ಟಿಗೆ ಶ್ರೀಯುತ ಯಶವಂತ ಮೀನ್ ಅವರು ನಮ್ಮೊಟ್ಟಿಗಿದ್ದಾರೆ ಸರ್, ತಮ್ಮನ್ನು ನಾವು ಗುರುತಿಸಿಕೊಂಡಿದ್ದೇವೆ. ಹಾಗೆ ಗೋಪಿನಾಥ್ ಬಗಂಬಿಲ ಸರ್ ಇದ್ದಾರೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಿದೆ. ಹಾಗೆ ನಮ್ಮ ರವಿಶಂಕರ್ ಸೋಮೇಶ್ವರ್ ಅವರು ಕೂಡ ನಮ್ಮೊಟ್ಟಿಗೆ ನಮ್ಮ ಯೋಗದ ಬಂಧುಗಳು ಕೂಡ ಹೌದು, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇನೆ. ಬಂಧುಗಳು, ಇನ್ನೊಂದು ಜನ ಮಾತ್ರ ನಾವು 2 ನಿಮಿಷ ಮಾತ್ರ ಹೇಳಲಿಕ್ಕೆ ನಾವು ಇದೆ. ಮತ್ತು ನಾವು ಮುದ್ದುಕೃಷ್ಣ ಸ್ಪರ್ಧೆ ತಾವು ತಯಾರಾಗಬೇಕು. ಈಗಾಗಲೇ ನಮ್ಮೊಟ್ಟಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್
ನರಸಿಂಹ ಸರ್ ಇದ್ದಾರೆ. ಸರ್ 2 ಮಾತಾಡಿದ್ರೆ ನಾವು ವಿನಂತಿ ಮಾಡ್ಕೊತಿದ್ದೇನೆ. ಈ ಹಸೆಗೊಳಿ ಪರಿಸರದಲ್ಲಿ 34 ವರ್ಷಗಳಿಂದ ಈ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮತ್ತು ಅದರಲ್ಲಿ ನಮ್ಮ ಸಂತೋಷ್ ಅಣ್ಣವರು ಮತ್ತು ನಮ್ಮ JCಯ ಒಂದು ಸಂಬಂಧ ಬಹಳ ಅಭಿನವ ಸಂಬಂಧ. ನಾನು ಸಹ JCಯ ಒಂದು ಸಾಂಸ್ಕೃತಿಕ ಅಂಗದ ಉಪಾಧ್ಯಕ್ಷನಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ ಅಂತ ಭಾವಿಸ್ಕೊಂಡು, ಏನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅವತರಿಸಿದ್ದು, ಏನು ತ್ರೇತಾಯುಗದಲ್ಲಿ ರಾಮ ಅವತರಿಸಿದ್ದು, ನಮಗೆ ಪೌರಾಣಿಕ ಎಲ್ಲ ವಿಷಯಗಳನ್ನು ಈಗ ನಮ್ಮ ಶಿಕ್ಷಕರು ರವೀಂದ್ರಯ್ಯವರು ತಿಳಿಸ್ಕೊಟ್ಟಿದ್ದಾರೆ. ಕಲಿಯುಗದಲ್ಲಿಯೂ ಸಹ ಶ್ರೀಕೃಷ್ಣನ ಒಂದು ಅವತಾರ ಮತ್ತು ಲೀಲೆಗಳು ದ್ವಾಪರ ಯುಗದಿಂದ ನಮ್ಮ ಜೀವನದ ಒಟ್ಟಿಗೆ ಅವನು ನಮ್ಮ ಎಲ್ಲ ಕೃಷ್ಣನ ಲೀಲೆ ನಮ್ಮ ಜೀವನದಲ್ಲಿ ಮಹಾಭಾರತದ ನಂತರ ನಮ್ಮ ಜೀವನದಲ್ಲಿ ಆಸುವಕ್ಕಾಗಿದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ದೈವ ಪುರುಷನಾಗಿ ಹುಟ್ಟಿ ಮಾನವರಿಗೆ ಬಹಳ ಹತ್ತಿರವಾದ ಜೀವನವನ್ನು ನಡೆಸಿದ್ದು ಬಹಳ ಅತ್ಯಂತ ಒಂದು ಸ್ಮರಣೀಯ. ಹಾಗಾಗಿ ನಾವೆಲ್ಲರೂ ಶ್ರೀಕೃಷ್ಣನ ಒಂದು ಆಶೀರ್ವಾದಕ್ಕೆ ಭಾಗಿಯಾಗಿ ಶ್ರೀಕೃಷ್ಣನನ್ನು ನೆನೆಸಿಕೊಂಡು ನಮ್ಮ ಮಕ್ಕಳ ಬಾಲ ಲೀಲೆಗಳನ್ನು ಈ ದಿನ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅಣಿಗೊಂಡಿದ್ದೀವಿ. ಎಲ್ಲ ಮಕ್ಕಳಿಗೆ ಮತ್ತು ಅವರನ್ನು ಅಣಿಗೊಳಿಸಿದ ಎಲ್ಲ ಮಾತೆಯರಿಗೆ ನಮಿಸುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಭಾಷಣವನ್ನು ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸನ್ಮಾನ್ಯ ಪ್ರೊಫೆಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು JC ಮಂಗಳಗಂಗೋತ್ರಿ ಅಧ್ಯಕ್ಷರು JC ಕಮಲಾಕ್ಷ ಶೆಟ್ಟಿಗಾರ್ ಅವರು. ಸರ್, ನಾವು ಅಧ್ಯಕ್ಷನ ಹೇಳಿ 2 ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕೊಟ್ಟಂಥ JCಯ ಈ ಮುದ್ದು ಕೃಷ್ಣ ಸ್ಪರ್ಧೆಗೆ ವೇದಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮೊಸಗುಡಿಕೆ ಈ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ವಂದನೆಯನ್ನು ತಿಳಿಸುತ್ತಾ, ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ಪ್ರತಿ ವರ್ಷ ಭಾರಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಕಳೆದ 2 ವರ್ಷದಿಂದ ಈ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಕಳೆದ ವರ್ಷ ಆನ್ಲೈನ್ ಮೂಲಕ ಮಾಡಿದ್ವಿ. ಅದು ಕೂಡ ಯಶಸ್ವಿಯಾಗಿದೆ. ಅದೆಲ್ಲದಕ್ಕೂ ಕಾರಣ ನಿಮ್ಮ ಸಹಕಾರ. ಮುದ್ದು ಮುಖಗಳನ್ನು ನೋಡುವಂತಹ ಕೃಷ್ಣನ ಮುದ್ದು ಮುಖವನ್ನು ನೋಡುವಂತಹ ಅವರ ಅಂದಿನ ಚಲನವಲನಗಳನ್ನು ನೋಡುವಂಥ ಸಂದರ್ಭವನ್ನು ನಾವು ಈ ಸಂದರ್ಭದಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಆ ಸ್ಪರ್ಧೆಗಾಗಿ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲ ಈ ಏನೋ ಸ್ಪರ್ಧೆಯಲ್ಲಿ ಏನೋ ಬಹುಮಾನ ಸಿಗುತ್ತೆ ಅಂತೇಳಿ ಅಲ್ಲ, ನಿಮಗೆ ಅದರ ಒಂದು ಖುಷಿಯನ್ನು ಕೊಡ್ತದೆ. ಯಾಕಂದರೆ ನೀವು ಪೋಷಕರು ಸಾಮಾನ್ಯವಾಗಿ ಮಕ್ಕಳನ್ನು ಒಂದಾದರೂ ಒಂದು ದಿನ ಕೃಷ್ಣ ವೇಷವನ್ನು ಹಾಕಿಸಬೇಕು ಅಂತೇಳಿ ಇಚ್ಛೆ ಪಡ್ತಾರೆ. ರಾಧಾ ಏನೋ ವೇಷವನ್ನು ಹಾಕಲಿಕ್ಕೆ ಇಚ್ಛೆ ಪಡ್ತಾರೆ. ಅದಕ್ಕೆನ್ನು ನಾವು ವೇದಿಕೆಯನ್ನು ರೂಪಿಸಿದೆ. ಅದನ್ನು ಸದುಪಯೋಗ ಮಾಡಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾ ಇದ್ದೇವೆ. ಎಲ್ಲರೂ ಈ ತೀರ್ಪುಗಾರರು ಇರ್ಬೋದು ಅಥವಾ ಏನೋ ತಪ್ಪುಗಳಾಗಿದ್ದರೆ ಅದನ್ನು ಆ ಸಂದರ್ಭದಲ್ಲಿ ಕ್ಷಮಿಸಿ ಈ ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ವಹಿಸಿರುವಂಥ ಕಮಲಾಕ್ಷ ಶೆಟ್ಟಿಗಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಲ್ ಸರ್ ಅವರಿಗೆ ನಮ್ಮ ಸನತ್ರಯ್ಯವರು ಬಂದು ಒಂದು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು ವಿನಂತಿ ಮಾಡ್ಕೊತೀನಿ. ಹಾಗೆ ಚಂದ್ರ ಪಂಡಿತ್ ಅವರು ಕೂಡ ಮತ್ತೊಬ್ಬರು ಅತಿಥಿಗಳು ಶ್ರೀ ಶಿವಪ್ರಸಾದ್ ಕಕ್ಕೆ ಮಜಲ್ ಅವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕೆಂದು ವಿನಂತಿ ಮಾಡ್ಕೊತಿದ್ದೇನೆ. ಹಾಗೆ ಈ ದಿವಸದ ಬಾಕಿ ಎಲ್ಲರೂ ಕೂಡ ನಮ್ಮ ಅತಿಥಿಗಳೇ. ನಮ್ಮ JC ರವೀಂದ್ರ ಕಳ್ಳಿಮಾರ್ ಅವರು ಉದ್ಘಾಟನೆ ಮಾಡಿರುವಂಥ ನಿವೃತ್ತ ಮುಖ್ಯ ಶಿಕ್ಷಕರು. ತಮಗೆ ಲಲಿತಾ ಎಸ್ ರಾವ್ ಅವರು ಒಂದು ಸ್ಮರಣಿಕೆ. ಲಲಿತಾ ಎಸ್ ರಾವ್ ಬನ್ನಿ, ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ವಿನಂತಿ ಮಾಡಿಕೊತಿದ್ದೇನೆ. ಹಾಗೆ JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರಿಗೆ ಕವಿತಾ ನಾರಾಯಣ್ ಸ್ಮರಣಿಕೆ ಗೌರವಿಸಬೇಕೆಂದು ವಿನಂತಿ ಮಾಡಿಕೊತಿದ್ದೇನೆ. ಹಾಗೆ ಡಾಕ್ಟರ್ ನರಸಿಂಹಯ್ಯ ಅವರಿಗೆ ಹರೀಶ್ JC ಮಾಜಿ ಅಧ್ಯಕ್ಷರು ಶ್ರೀಯುತ ಹರೀಶ್ ಕುಮಾರ್ ಅವರು ಸ್ಮರಣಿಕೆ ಗೌರವಿಸಬೇಕೆಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಮತ್ತೋರ್ವರು
ಡಾಕ್ಟರ್ ಫ್ರಾಂಕಿ ಫ್ರಾನ್ಸಿಸ್ ಆಯಿತಾ, ಕಮಲಾಕ್ಷ ಶೆಟ್ಟಿಗರ್ ಅವರಿಗೆ ಸಂತೋಷ್ ಅಣ್ಣನವರು, ಸಂತೋಷ್ ಕುಮಾರ್ ಶೆಟ್ಟರ್ ಅವರು ನಮ್ಮ ಫ್ರಾಂಕಿ ಅವರಿಗೆ, ಕಮಲಾಕ್ಷಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ. ನಮಗೆ ಅಧ್ಯಕ್ಷರಂತ ಯಾವಾಗಲೂ ಫ್ರಾಂಕಿ ಅಲ್ಲೇ ಬರೋದು, 2 ವರ್ಷ ಇದ್ರಲ್ಲ, ಹಾಗಾಗಿ ಅವ್ರದ್ದು ಹೆಸರು ಬರೋದು. ಹಾಗೆ ಮತ್ತೆಲ್ಲರೂ ಕೂಡ ನಮ್ಮ ಮುಂದಿನ ಕಾರ್ಯಕ್ರಮದ ಎಲ್ಲ ನಡೆಸಿಕೊಡುವವರು ಎಲ್ಲರನ್ನು ಧನ್ಯವಾದ ಸಮರ್ಪಿಸಿ. ಇದರ ಫಲವನ್ನು ನೀನು ಎಂದಿಗೂ ಬಯಸಬೇಡ ಅಂತ ಹೇಳಿದಂತಹ ಶ್ರೀಕೃಷ್ಣ ಪರಮಾತ್ಮನ ಅಷ್ಟಮಿ ಮತ್ತು ಮೊಸರು ಕುಡಿಕೆಯನ್ನು ನಾವು ಇಂದು ಇಡೀ ಭಾರತದಾದ್ಯಂತ, ಇಡೀ ವಿಶ್ವದಾದ್ಯಂತ ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಹಸೀಗೊಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ನಡೆಯುವಂಥ 34ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವ ಹಾಗೂ JC ಮಂಗಳ ಗಂಗೋತ್ರಿ ಕೊಣಾಜೆ ವತಿಯಿಂದ ನಡೆಯುವಂತಹ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ JC ಕಮಲಾಕ್ಷ ಶೆಟ್ಟಿಗಾರ್ ಸರ್ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿ ನಮ್ಮೆಲ್ಲರಿಗೂ ಒಂದೆರಡು ಮಾತುಗಳನ್ನ ಆಡಿದಂಥ JC ರವೀಂದ್ರ ರೈ ಕಲ್ಲಿಮಾರ್ ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀಯುತ JC ಫ್ರಾಂಕಿ ಫ್ರಾನ್ಸಿಸ್ ಕೊಟಿನ್ನು ನಿಕಟಪೂರ್ವ ಅಧ್ಯಕ್ಷರು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಸೀಗೊಳಿ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕುಮಾರ್ ಹಾಗೂ ಅವರ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಹೌಸ್ ಇವರು ಕೂಡ ಬಂದು ಇವತ್ತು ನಮಗೆ ಬಹಳ ಉತ್ತಮವಾದ ಮಾತುಗಳನ್ನು ಕೂಡ ಆಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರ ಜೊತೆಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಟ್ರಸ್ಟಿಗಳು, ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇವರು ಕೂಡ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ JC ನರಸಿಂಹಯ್ಯ ಸರ್, ವಿಶ್ವವಿದ್ಯಾನಿಲಯ ಬಯೋಸೈನ್ಸ್ ವಿಭಾಗದವರು ದಯವಿಟ್ಟು ಬರಬೇಕು. ನಮ್ಮ ಚಂದ್ರಶೇಖರ್ ಉಚ್ಚಿಲ್ ಅವರು ಒಂದು ಹೂವನ್ನಿಟ್ಟು ಅವರನ್ನು ಮುಂದಿನ ತೀರ್ಪುಗಾರಿಕೆ ಪೀಠಕ್ಕೆ ಸ್ವಾಗತಿಸಬೇಕು ವಿನಂತಿ ಮಾಡಿಕೊಳ್ತೇವೆ. ಇನ್ನೋರ್ವರು ಬಹಳ ಸಾಂಸ್ಕೃತಿಕ ಹಾಗೆ ಎಲ್ಲ ರಂಗಗಳಲ್ಲಿ ಕೂಡ ಕೈ ಆಡಿಸಿರುವಂತಹ ಹರೀಶ್ ಕುಮಾರ್ ಅವರು ಮೊನ್ನೆ ತಾನೇ ರಾಜ್ಯ ಮಟ್ಟದ ಒಂದು ನಾಟಕ ಸ್ಪರ್ಧೆಯಲ್ಲಿ ರಾಜ್ಯದಲ್ಲಿ ಕೂಡ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಈ ಒಂದು ಮಂಗಳೂರು ದಕ್ಷಿಣಕ್ಕೆ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಹರೀಶ್ ಕುಮಾರ್ ಅವರಿಗೆ ನಮ್ಮ JC ರವೀಂದ್ರ ರೈ ಕಳ್ಳಿಮಾರ್ ಅವರು ಹೂವನ್ನಿಟ್ಟು ಅವರೆಲ್ಲರೂ ಕೂಡ ಮುಂದಿನ ತೀರ್ಪುಗಾರಿಕೆ ಪೀಠಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ.